ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ತೆರಿಪಾಯಿನ ಕರ್ನಾಟಕ ರಾಜ್ಯ ಕಟ್ಟುಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಉಳ್ಳಾಲ ವಲಯ ಸಮಿತಿದ ಕಾರ್ಯದರ್ಶಿ ಶ್ರೀ ಚಂದ್ರಹಾಸ್ ಪಿಲಾರ್ ಕೋವಿಡ್-19 ಲಾಕ್ಡೌನ್ ಪರಿಣಾಮ ಆದ ಕಟ್ಟಡ ಕಾರ್ಮಿಕರಿಗೆ ನೆರವು ಘೋಷಣೆದ ಬಗ್ಗೆ ಕರ್ನಾಟಕ ರಾಜ್ಯ ಕಟ್ಟುಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ CITU ವತಿರ್ದು 2007 ಸಾಲರ್ದು ಈತನೆಟ ಜಿಲ್ಲೆಡು ಸರಿಸುಮಾರು 45,000 ಕಾರ್ಮಿಕರು ಕಲ್ಯಾಣ ಮಂಡಳಿಡು ನೋಂದಾವಣೆ ಆದಿತ್ತದು ಕೋವಿಡ್-19 ಲಾಕ್ಡೌನ್ ಪರಿಣಾಮ ಆದ ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ನೆರವು ಘೋಷಣೆ ಆತಂಡು ಆಂಡ ಜಿಲ್ಲೆಡು 20% ಜನಕ್ಕೆ ಮಾತ್ರ ನೆರವು ಬೈತಂಡು ಬಾಕಿ ತಕ್ಲೆಗ್ ಬೈದಿಚಿ ತಂಕ್ಲ ಸಂಘದ ವತಿರ್ದು ಕಾರ್ಮಿಕ ನೋಂದಾವಣೆ ಸಂಖ್ಯೆ ಕಾರ್ಮಿಕನ ಬ್ಯಾಂಕ್ ದಾಖಲೆ ಆಧಾರ್ ದಾಖಲೆನು ಇಲಾಖೆಗೆ ಕೊಡ್ತಾ ಲಾಕ್ಡೌನ್ ಆದ ಸುಮಾರು 5 ದಿನ ಕರಿಂಡಲ ಈತನೆಟ ಪರಿಹಾರ ತಿಕ್ಕಿಚಿ ತಂಕ್ಲು ಕಾರ್ಮಿಕ ಇಲಾಖೆ ಬೊಕ್ಕ ಉಸ್ತುವಾರಿ ಸಚಿವರಿನ ಅಂಚನೆ ಸರ್ಕಾರದ ಗೇನ ಕನವಡು ಪಂಡದ ಜಿಲ್ಲಾಧಿಕಾರಿಗಳ ಈ ಮೂಲಕ ಕೇನವನ್ನು ಪಂಡದ ಶ್ರೀ ಚಂದ್ರಹಾಸ್ ಪಿಲಾರ್ ತಿಳಿಪಾಯರು. ಮಾರ್ಚ್ 22 ತಾರೀಕಿಗೆ ಜನತಾ ಕರ್ಫ್ಯೂ ಅಂತ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಯಿತು. ಕೇಂದ್ರ ಸರ್ಕಾರದ ಘೋಷಣೆ ಆದ ನಂತರ ರಾಜ್ಯ ಸರ್ಕಾರವು 23 ತಾರೀಕಿನ ನಂತರ ಲಾಕ್ಡೌನನ್ನು ಜಾರಿ ಮಾಡಿತು. ಲಾಕ್ಡೌನ್ ಜಾರಿ ಮಾಡಿ ಮಧ್ಯಾಹ್ನ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ರಿಲೀಫನ್ನು ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಮೊದಲ ಹಂತ ಲಾಕ್ಡೌನ್ನಲ್ಲಿ ಪರಿಹಾರ ಮೊತ್ತವನ್ನು ಕೇಂದ್ರ ಸರ್ಕಾರವು ಪ್ಯಾಕೇಜ್ ಮುಖಾಂತರ ಘೋಷಣೆ ಮಾಡಿತು. ಈ ಘೋಷಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾರ್ಮಿಕ ಮುಖಂಡರು ಅವರ ಗಮನವನ್ನು ಸೆಳೆಯುವ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಗಮನವನ್ನು ಸೆಳೆಯುತ್ತಾ ಅದನ್ನು 2,000 ಮೊತ್ತಕ್ಕೆ ಹೆಚ್ಚುವರಿ ಮಾಡಿತು. ಈ ಸಂದರ್ಭದಲ್ಲಿ ಕಾರ್ಮಿಕರ ನೋಂದಣಿ ಸಂಖ್ಯೆ, ಕಾರ್ಮಿಕರ ಆಧಾರ್ ಸಂಖ್ಯೆ, ಕಾರ್ಮಿಕರ ಬ್ಯಾಂಕ್ ಖಾತೆಗಳನ್ನು ನಾವು ಇಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ವೆಬ್ಸೈಟ್ ಮೂಲಕ ಕಾರ್ಮಿಕ ಮಂಡಳಿಗೆ ಸಲ್ಲಿಸಿದ್ದೇವೆ. ಹೆಚ್ಚಿನ ಕಡೆಯಲ್ಲಿ ಯಾವ ಕಾರ್ಮಿಕರು ನಮ್ಮನ್ನು ಸಂಪರ್ಕದಿಂದ ಇಟ್ಟುಕೊಂಡು ಅವರ ಬ್ಯಾಂಕ್ ಖಾತೆಗೆ ನಿರೀಕ್ಷೆಯಂತೆ 2,000 ಮೊತ್ತ 3 ತಿಂಗಳಿಗೆ 3 ಸಲ ಬರುತ್ತದೆ ಎಂದ ನಿರೀಕ್ಷೆಯೊಂದಿಗೆ ಇದ್ದರು. ಆದರೆ ಎರಡನೇ ಸಂದರ್ಭದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡುವಾಗ ಇನ್ನಿತರ ಕಾರ್ಯಕ್ರಮ ಮಂದಿಗೂ ಘೋಷಣೆ ಮಾಡುವ ಮುಖಾಂತರ 5,000 ಮೊತ್ತವನ್ನು ಹೆಚ್ಚಿಸಿತು. 5,000 ಹೆಚ್ಚಿಸುವ ಮುಖಾಂತರವಾಗಿ ಕಾರ್ಮಿಕರಿಗೆ ಒಂದು ಹೊಸತನ ಇದೆ ಎಂಬ ಒಂದು ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಮೂಡಿಸುತ್ತದೆ ಎಂಬ ನಿರೀಕ್ಷೆಯು ಬಹಳಷ್ಟು ಮಂದಿಯಲ್ಲಿತ್ತು. ಆದರೆ ಕಟ್ಟಡ ಕಾರ್ಮಿಕರ ಜೊತೆಗೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಬೀದಿ ಕಾರ್ಮಿಕರಿದ್ದಾರೆ. ಬೀದಿ ಕಾರ್ಮಿಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ಕೂಗನ್ನು ಕೇಳುವ ಗೋಜಿಗೆ ನಮ್ಮ ಉಸ್ತುವಾರಿ ಸಚಿವರು ಸಹ ಭಾಗವಹಿಸಲಿಲ್ಲ. ಆದರೂ ಕಟ್ಟಡ ಕಾರ್ಮಿಕರ 5,000 ಮೊತ್ತ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದರೂ ನಾವು ಸಹ ಕಾರ್ಮಿಕರ ಯೋಜನಾ ಅಧಿಕಾರಿ ಜೊತೆ ಮಾತುಕತೆ ಮಾಡಿದೆವು. ಅವರು ಜಿಲ್ಲೆಯಲ್ಲಿ 28,000 ಮಂದಿಯ ಲೀಸ್ಟನ್ನು ಬ್ಯಾಂಗ್ಳೂರಿಗೆ ಕಳಿಸಿದ್ದೇನೆ, ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೇನೆ ಅಂತ ಅವರು ಹೇಳಿದರು. ಆದರೆ ಹೇಳಿದ್ರು ನಮಗೆ ಅದರಲ್ಲಿ 28,000 ಮಂದಿ ಲೀಸ್ಟ್ ಕಳಿಸಿದ್ರು. ಇತ್ತೀಚೆಗೆ ಆದ 2017-18 ಸಾಲಿನಿಂದ ಆದ ಕಾರ್ಡ್ಗಳಿಗೆ ಮಾತ್ರ ಮೊತ್ತ ಬಂದಿದೆ ಹೊರತು ಅದಕ್ಕಿಂತ ಮುಂಚೆ ಬಂದ ಯಾವುದೇ ಕಾರ್ಡ್ಗೆ ಮೊತ್ತ ಬಂದಿಲ್ಲ. 2007-2008ರಿಂದ ಕಾರ್ಡುಗಳು ನೋಂದಣಿ ಆಗಿದೆ ಕಲ್ಯಾಣ ಮಂಡಳಿಯಲ್ಲಿ. ಸರಿಸುಮಾರು 13 ವರ್ಷಗಳು ಕಳೆದಿದೆ. 13 ವರ್ಷಗಳಿಂದ ಕಳೆದು ಇಷ್ಟರ ತನಕ ಕೋವಿಡ್-19 ಪರಿಹಾರ ಮೊತ್ತ ಅನ್ನು 5,000 ಘೋಷಣೆ ಮಾಡಿದರು. ಸರಿಯಾದ ಕಟ್ಟಡ ಕಾರ್ಮಿಕರಿಗೆ ಮುಟ್ಟುವಲ್ಲಿ ನಮ್ಮ ಉಸ್ತುವಾರಿ ಸಚಿವರ ಜವಾಬ್ದಾರಿ ಸಹ ಕಡಿಮೆ ಆಗಿದೆ ಅಂತ ಹೇಳಲು ಬೇಸರವಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಸರ್ಕಾರವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಕಟ್ಟಡ ಕಾರ್ಮಿಕ ಮಂತ್ರಿಯವರನ್ನು ಸಹ ಈ ವಿಚಾರದ ಬಗ್ಗೆ ಇನ್ನೊಮ್ಮೆ ಎಚ್ಚರಗೊಳಿಸಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರ ಬ್ಯಾಂಕ್ ಖಾತೆಗೆ 5,000 ಮೊತ್ತವನ್ನು ಕೋವಿಡ್-19 ಲಾಕ್ಡೌನ್ ನಾಡ್ದು ಮುಗಿಯುವ ಮುಂಚಿತವಾಗಿ ಆ ಪರಿಹಾರವನ್ನು ಮುಟ್ಟಿಸಿದರೆ ಈ ಕಾರ್ಮಿಕರ ಬದುಕುವ ಒಂದು ಬವಣೆಯನ್ನು ಸರಿದೂಗಿಸಬಹುದು. ಏನಾದರೂ ಆಹಾರ ಪದಾರ್ಥವನ್ನು ಅವರಿಗೆ ತೆಗೆದುಕೊಳ್ಳಲು ಸ್ವಲ್ಪ ಸಹಾಯಧನ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಈ ವಿಷಯದ ಬಗ್ಗೆ ಪತ್ರಿಕಾ ಮುಖಾಂತರವಾಗಿ ಹೇಳುವ ಅಂತ ನಿರ್ಧಾರ ಮಾಡಿ ಬಂದಿದೆ. ಕೆಲವೊಂದು ಮಂದಿಗೆ ಹೇಗೆ ಆಗಿದೆ ಅಂದರೆ ಈಗ ಅದು ಫೆಬ್ರವರಿ 28 ತನಕ
ಕಾರ್ಡ್ಗಳು ಆದ ಅವರಿಗೆ ಫಸ್ಟಿಗೆ 1,000 ಬಿದ್ದಿದೆ, ನೆಕ್ಸ್ಟು 11,000 ಬಿದ್ದಿದೆ, 11,000 2,000 ಬಿದ್ದಿದೆ. 3 ಸಲ ಅವರಿಗೆ ಹಣ ಬಿದ್ದಿದೆ. 2017, 17, 18ರ ಸಾಲಿನ ನಂತರದವರಿಗೆ 3 ಸಲಕ್ಕೆ ಅವರಿಗೆ 4,000 ಬಂದಿದೆ. ಕೆಲವೊಂದು ಮಂದಿಗೆ ಯಾವ ಲೆಕ್ಕದಲ್ಲಿ ಗೊತ್ತಿಲ್ಲ 7,000 ಸಹ ಬಂದ ಬ್ಯಾಂಕ್ ಖಾತೆಗೆ ಅವರಿಗೆ ದಾಖಲಾತಿಗಳು ಇದೆ. ಅದು ಅಲ್ಲದೆ ಒಂದು 2 ಮಂದಿಗೆ 5,000 ಅಂತ ಬಂದಿದೆ, 10,000. ಆದರೆ ಘೋಷಣೆ ಆಗಿದ್ದು 5,000 ಮೊತ್ತ ಅಂತ. ಈಗ 2 ಕಾರ್ಮಿಕರಿಗೆ 10,000 ಬಿದ್ದದ್ದು ಯಾವ ಲೆಕ್ಕದಿಂದ ನಮಗೇನು ಗೊತ್ತಿಲ್ಲ. ಯಾರದು ವೈಫಲ್ಯ, ಯಾರಿಗೆ ಬಿಲ್ ಬೇಕಾದದು, ಯಾವ ವಿಚಾರದಲ್ಲಿ ಇರಬೇಕಾದದು. ಕೋವಿಡ್-19 ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿದ್ದು 5,000 ಮೊತ್ತ. ಅದಕ್ಕಿಂತ ಮುಂಚೆ ಡಿಕ್ಲೇರ್ ಮಾಡಿದ್ದು ತಿಂಗಳಿಗೆ 2,000, 3 ತಿಂಗಳಿಗೆ 6,000 ಆಗ್ತದೆ. ಆದರೆ ನೆಕ್ಸ್ಟ್ ಮುಂದಿನ ಯೋಜನೆಯಲ್ಲಿ 1,000 ಕಡಿತ ಆಗಿ 5,000 ಮೊತ್ತ ಬಂತು. ಆದರೆ 5,000 ಮೊತ್ತ ಬಂದ್ರೂ ಇಬ್ಬರಿಗೆ 5,000 ಬ್ಯಾಂಕ್ ಖಾತೆಗೆ ಬಿದ್ದಿದೆ. ಅದು ಯಾರದು ಲೋಪದೋಷ, ಯಾರು ಸರಿ ಮಾಡಬೇಕಾದದ್ದು, ಯಾರು ಗಮನದ ಸೆಳೆಯಬೇಕಾದದ್ದು ಎನ್ನುವ ವಿಚಾರವೇ ದೊಡ್ಡ ದ್ವಂದ್ವ ಆಗಿದೆ. ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ ಈ ಒಂದು ವರ್ಷದ ಈಚೆ ಆದ ಕಾರ್ಡ್ಗಳಿಗೆ 3 ಸಲ 1,000, 1,000 ಪ್ಲಸ್ 2,000 ಹಣ ಬಿದ್ದಿದೆ. ಅವರ ಖಾತೆಗೆ 4,000 ಬಿದ್ದಿದೆ. ನಮ್ಮಲ್ಲಿ ಕಾರ್ಡ್ ಆದವರಿಗೆ 4,000 ಬಿದ್ದವರಿದ್ದಾರೆ, ಅವರ ಅಕೌಂಟಿಗೆ ಜಮಾ ಆಗಿದೆ. ಇನ್ನೊಂದು ಜಮಾ ಆಗುವ ರೀತಿ ಇದ್ದರೆ 1,000 ಮಾತ್ರ. ಆದರೆ ಅದಕ್ಕಿಂತ ಮುಂಚೆ 2017, 18ರ ಮುಂಚೆ ಆದ ಯಾವುದೇ ಕಾರ್ಡ್ಗಳಿಗೆ ಈ 1 ರೂಪಾಯಿ ಹಣ ಸಹ ಕೋವಿಡ್-19 ಪರಿಹಾರ ಮೊತ್ತವಾಗಿ ಘೋಷಣೆ ಆಗಿದೆ ಹೊರತು ಬಿಟ್ಟರೆ ಯಾವ ಖಾತೆಗಳು ಜಮಾ ಆಗಲಿಲ್ಲ. ಈ ಕಟ್ಟಡ ಕಾರ್ಮಿಕರ ಕಾರ್ಮಿಕ ಮಂಡಳಿ ಜಾರಿಯಾಗಿದ್ದು 2006 ನವೆಂಬರ್ 1ನೇ ತಾರೀಕು ಜಾರಿಯಾದರೂ 2007, 2008ರ ಸಾಲಿನಲ್ಲಿ ಕಲ್ಯಾಣ ಮಂಡಳಿ ರಚನೆಯಾಗಿ ಎಲ್ಲ ಕಟ್ಟಡ ಕಾರ್ಮಿಕರಿಗೆ 11 ಬಗೆಯ ಸವಲತ್ತುಗಳು ಜಾರಿ ಇದೆ. ಆ 11 ಬಗೆಯ ಸವಲತ್ತುಗಳಲ್ಲಿ ಕೆಲವೊಂದು ಕ್ಲಿಷ್ಟಕರವಾದ ಸವಲತ್ತುಗಳು, ಕೆಲವೊಂದು ಅವರ ಅನುಕೂಲತೆಗಾಗಿ ಲಭಿಸುವ ಸವಲತ್ತುಗಳು. ಆದರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಇಂದ ಅನುಗ್ರಹ ರಾಶಿಯಿಂದ 55,000, ಅಂತ್ಯ ಸಂಸ್ಕಾರಕ್ಕೆ 4,000. ಅದು ಸಹ ಅವರು ಕಾರ್ಮಿಕ ಸರಿಯಾದ ದಾಖಲಾತಿಗಳನ್ನು ಕಾರ್ಮಿಕ ಮಂಡಳಿಗೆ ನೀಡಿದ್ದರೂ ಅವರು ಡೆತ್ ಆಗಿ 1.5 ವರ್ಷ ಆಯಿತು, ಅದು ಸಹ ಸಿಗಲಿಲ್ಲ ಅವರ ಫ್ಯಾಮಿಲಿಗೆ, ಕುಟುಂಬದವರಿಗೆ. ಅದೇ ರೀತಿ ವಿದ್ಯಾರ್ಥಿ ವೇತನ ಹೇಳುವಾಗ ಭಾಳ ಚಂದವಾಗಿ ಪಾಪ್ಯುಲೇಟ್ ಮಾಡ್ತಾರೆ. ರಾಜ್ಯ ಸರ್ಕಾರವು, ಕಾರ್ಮಿಕ ಮಂತ್ರಿಯು ಯಾವ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಗೊತ್ತಿಲ್ಲ. 11 ಬಗೆಯ ಫಾರ್ಮೆಟಲ್ಲಿ 1ನೇ ಕ್ಲಾಸ್ ಪಾಸ್ ಆದ ನಂತರ ಹಣ ಸಿಗ್ತದೆ ಅಂತ. ಆದರೆ 1ನೇ ಕ್ಲಾಸ್ ಪಾಸ್ ಆದ ನಂತರನೂ 2017, 18ರ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಸಿಗದವರೇ ಬಾಕಿ ಇದ್ದಾರೆ. ಇನ್ನು 18, 19ರ ಸಾಲಿಗೆ ಅದು ಬರಬೇಕಾದವ್ರಿಗೆ ಈ ಕೊರೋನಾವೇ ಗತಿಯಾಗಿದೆ ಅಂತ ಹೇಳಲಿಕ್ಕೆ ಚಿಂತೆ ಆಗ್ತದೆ. ಇನ್ನು ಈ ಸಲ ಹಾಕಿದವರಿಗೆ 2019, 2020ರ ಸಾಲಿಗೆ ಅದು ಕೆಲವೊಂದು ಅರ್ಜಿಗಳು ಪುಟಪ್ ಆಗಿದೆ ಹೊರತು ಬಿಟ್ಟರೆ ಅದಕ್ಕೆ ಮುಂಚಿನದೇ ಕ್ಲಿಯರೆನ್ಸ್ ಆಗಲಿಲ್ಲ. ಅದೇ ರೀತಿ 1.5 ವರ್ಷದಿಂದ ಮದುವೆ ಹಣ ತನಿಖೆಯಾಗಿದೆ. ನಾವು ಅವರ ಗಮನವನ್ನು ಹರಿಸಿದ ಕಾರಣ ಅವರ ಫ್ಯಾಮಿಲಿಯನ್ನು ಕರೆದು ಅವರ ಮದುವೆಯ ಬಾಂಡನ್ನು ವಿತರಣೆ ಮಾಡ್ತಾರೆ ಅಂತ ಹೇಳಿ ಬಾಂಡಿಗೆ ಸಿಗ್ನೇಚರ್ ತೆಗೆದಿದ್ದಾರೆ ಹೊರತು ಬಾಂಡನ್ನು ಸಹ ನೀಡಲಿಲ್ಲ. ಅವರ ಖಾತೆಗೆ 25,000 ಹಣ ಬರುವುದು ಸಹ ಬಂದಿಲ್ಲ. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಸರಿಸುಮಾರು 2 ವರ್ಷ ತನಕ ಆಯಿತು ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ಸವಲತ್ತುಗಳು ಯಾವುದು ಸಿಗಲಿಲ್ಲ. ಎಲ್ಲ ಪಾಪ್ಯುಲೇಟ್ಗಳಲ್ಲಿ ಎಂಟ್ರಿ ಆಗಿದೆ, ಕಾರ್ಮಿಕ ಮಂಡಳಿ ಎಂಟ್ರಿ ಆಗಿದೆ. ಅದಕ್ಕೆ ಬೇಕಾಗಿ ಅವರ ಗಮನವನ್ನು ಸೆಳೆಯುವಾಗ ಕಾರ್ಮಿಕ ಮಂತ್ರಿಯವರು ಅಲ್ಲದೆ ಸರ್ಕಾರದ ಏನೋ ದ್ವಂದ್ವ ನೀತಿಯಿಂದ ಗೊತ್ತಿಲ್ಲ, ಕಾರ್ಮಿಕ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡುತ್ತಾರೆ. ಕಾರ್ಮಿಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಕಾರ್ಮಿಕ ಸಹಾಯಕರನ್ನು ಅವರು ಆಯ್ಕೆ ಮಾಡ್ತಾರೆ ಹೊರತು ಕಾರ್ಮಿಕ ಅಧಿಕಾರಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಸರಿಯಾದ ರೂಪುರೇಷೆಯನ್ನು ತರುವುದಿಲ್ಲ. ಇದನ್ನು ಎಲ್ಲ ನಮ್ಮ ರಾಜ್ಯದ ಕಾರ್ಮಿಕ ಮಂತ್ರಿ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸರ್ಕಾರದ ಗಮನವನ್ನು ಸೆಳೆಯುವ ಮುಖಾಂತರ ನಮ್ಮ ಸ್ಥಳೀಯ ಶಾಸಕರುಗಳು ಇದರ ಬಗ್ಗೆ ಎಚ್ಚೆತ್ತು ನಮ್ಮ ಹಲವಾರು ಹಳ್ಳಿ ಪ್ರದೇಶದವರಿದ್ದಾರೆ, ಮಲೆನಾಡಿನ ಪ್ರದೇಶದವರಿದ್ದಾರೆ, ಅವರನ್ನು ಎಲ್ಲ ಕಟ್ಟಡ ಕಾರ್ಮಿಕರು, ಹಲವಾರು ಕಟ್ಟಡ ಕಾರ್ಮಿಕರು ಸರಿಸುಮಾರು ನಮ್ಮ ಜಿಲ್ಲೆಯಲ್ಲಿ 45,000ಕ್ಕೂ ಮಿಕ್ಕಿ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಆಗಿದ್ದಾರೆ. ಇಲ್ಲಿಯ ಕಾರ್ಮಿಕ ಅಧಿಕಾರಿಯವರು ಹೇಳ್ತಾರೆ
ರಾಜ್ಯ ಸರ್ಕಾರ ರಾಜ್ಯಕ್ಕೆ ನಾವು 22,000 ಮಂದಿಯ ಲೀಸ್ಟನ್ನು ಕಳಿಸಿದ್ದೇವೆ. ಇನ್ನು ಬಾಕಿದವರು 20,000 ಮಂದಿಯನ್ನು ಯಾವ ಕಳಿಸುವುದು ಇವರು ಲೀಸ್ಟು? ಈಗ 50 ದಿನಗಳು ಕಳೆಯಿತು. 50 ದಿನಗಳ ಆದ್ರೂ ಲೀಸ್ಟ್ ಮಾಡಲಿಕ್ಕೆ ಅವರಿಗೆ ಟೈಮ್ ಇರಲಿಲ್ವಾ? ಅಲ್ಲದಿದ್ದರೆ ಅವರಿಗೆ ಜವಾಬ್ದಾರಿ ಯಾರು ಕೊಡಲಿಲ್ವಾ? ಇಂಥ ಕೇಳುವ ಪ್ರಶ್ನೆ ನಮ್ಮಲ್ಲಾಗಿ ಹೋಗಿದೆ ಹೊರತು ಪ್ರತಿ ಕಾರ್ಮಿಕರಿಗೆ ನಮಗೆ ಹಣ ಬರಲಿಲ್ಲ, ನಮಗೆ ಏನು ಪರಿಹಾರ ಸಿಗಲಿಲ್ಲ ಇಂಥ ಹೇಳುವ ಚಿಂತೆ ಹೊರತು ಅವರ ಖಾತೆಗೆ ಜಮಾ ಮಾಡುವ ಪ್ರಶ್ನೆ, ಅವರಿಗೆ ಒಂದು ಬದುಕನ್ನು ರೂಪಿಸುವ ನಿಟ್ಟಿಗೆ ಯಾವುದೇ ಒಂದು ರೀತಿಯ ಘೋಷಣೆ ಆಗ್ತದೆ ಹೊರತು ಅವರ ಒಂದು ಪರಿಹಾರ ಮೊತ್ತವನ್ನು ನೀಡುವಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ವಿಧದಲ್ಲಿ ಎಲ್ಲ ಶಾಸಕರುಗಳು ನಮ್ಮ ವಿಧಾನಸಭಾ ಸದಸ್ಯರು ಒಟ್ಟಿಗೆನೇ ಲೋಕಸಭಾ ಸದಸ್ಯರು ಸಹ ಅದರ ಗಮನವನ್ನು ತರುವ ಒಟ್ಟಿಗೆ ಕಟ್ಟಡ ಕಾರ್ಮಿಕರ ಬದುಕನ್ನು ಹಸನುಗೊಳಿಸಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡುತ್ತೇವೆ. ಸಿಐಟಿಯು ರಾಜ್ಯ ಸಮಿತಿ ಸದಸ್ಯರು ಶ್ರೀಯು ಜಯಂತ್ ನಾಯ್ಕ್ ಈ ಬಗ್ಗೆ ವಿವರ ಕೊರಿಯರು. ನಿಧಿಯಿಂದ 1,000ವನ್ನು ಸೇರಿಸಿ ಕಟ್ಟಡ ಕಾರ್ಮಿಕರಿಗೆ ತಿಂಗಳಿಗೆ 2,000 ರೂಪಾಯಿ ಒಟ್ಟಿಗೆ ಮಾಡಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ವಿ. ಅದು 3 ತಿಂಗಳಿಗೆ 6,000 ರೂಪಾಯಿ ಆಗ್ತಾಯಿತ್ತು. ಆದರೆ ಅದನ್ನು ನಾವು CITU CWFI ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ವಿ. ಆದರೆ ಲಾಕ್ಡೌನ್ ಆಗಿ ಇವತ್ತಿಗೆ 50 ದಿವಸ ಹೆಚ್ಚಿಗೆ ಕಳೀತು. ಇಂದು ಕೆಲಸ ಇಲ್ಲದೆ ಸಹಾಯಧನ ಕೊಡಬೇಕಾದದ್ದು ಕಟ್ಟಡ ಕಾರ್ಮಿಕರ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಇಲ್ಲದೆ ಅವರ ಜೇಬು ಖಾಲಿಯಾಗಿರುವುದರಿಂದ ಈ ಒಂದು 2,000 ರೂಪಾಯಿ ಯಾವಾಗ ಬರ್ತದೆ ಅಂತ ಕಟ್ಟಡ ಕಾರ್ಮಿಕರು ಜಾತಕ ಪಕ್ಷಿಯಾಗಿ ಕಾದು ಕುಳಿತಾ ಇದ್ದಾರೆ. ಲಾಕ್ಡೌನು 2ನೇ ಹಂತದ ಲಾಕ್ಡೌನ್ ಆಗುವಾಗ ರಾಜ್ಯದ ಮುಖ್ಯಮಂತ್ರಿಯವರು ಒಂದು ಪ್ಯಾಕೇಜ್ ಘೋಷಣೆ ಮಾಡಿದರು. ಅದರಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರಿಗೂ 5,000 ರೂಪಾಯಿ ಎಂಬಂಥ ಒಂದು ಭರವಸೆಯನ್ನು ಕೊಟ್ಟರು. ಬೇರೆ ಇತರ ಕಾರ್ಮಿಕರು ಬೇರೆ ಬೇರೆ ಸಹಾಯಧನವನ್ನು ಘೋಷಣೆ ಮಾಡಿದರು. ಆದರೆ ರಾಜ್ಯದ ಮುಖ್ಯಮಂತ್ರಿಯವರು ಘೋಷಣೆ 5,000 ಮಾಡಿದ್ರಿಂದ ಕಟ್ಟಡ ಕಾರ್ಮಿಕರಿಗೆ 1,000 ರೂಪಾಯಿ ನಷ್ಟನೇ ಆಯಿತು. 1,000 ರೂಪಾಯಿ ನಮಗೆ 6,000 ರೂಪಾಯಿ ಬರಬೇಕಿತ್ತು. 1,000 ರೂಪಾಯಿ ನಷ್ಟನೇ ಆಗಿ 5,000 ರೂಪಾಯಿನ ಘೋಷಣೆ ಮಾಡಿದರು. ಅಂತೂ ಘೋಷಣೆ ಮಾಡಿ ಹಲವಾರು ದಿನಗಳು ಕಳೆಯಿತು. ಆದರೂ 2007 2008ರಿಂದ ನಾವು ಕಟ್ಟಡ ಕಾರ್ಮಿಕರ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡಿದ್ದೆವು. ಈಗ ಅಲ್ಪ ಸ್ವಲ್ಪ ಕಾರ್ಮಿಕರಿಗೆ ಸವಲತ್ತು ಬರ್ತಾ ಇದೆ. ಅದು ಸಂಪೂರ್ಣ ಸಹಾಯಧನ ಅಂತ ಹೇಳಲಿಕ್ಕಾಗಲ್ಲ. ಒಂದು 100 ಅರ್ಜಿ ಹಾಕಿದರೆ ಅದಕ್ಕೆ ಒಂದು 10 ಮಂದಿಗೆ ಸಹಾಯಧನ ಬರ್ತಾ ಇದೆ. ಇದನ್ನು ನೋಡುವಾಗ 7-8ರಲ್ಲಿ ಆದಂಥ ಸದಸ್ಯರು ನಮಗೆ ಹಣ ಬಂದಿಲ್ಲ, ನಮಗೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹಣ ಬರದಿದ್ದರೆ ನಾವು ಯಾವಾಗ ನಮಗೆ ಹಣ ಬರ್ತದೆ ಅಂತ ಹೇಳ್ಕೊಂಡು ಈಗ ಕಟ್ಟಡ ಕಾರ್ಮಿಕರು ಪ್ರಸ್ತಾಪಿಸ್ತಾ ಇದ್ದಾರೆ. ದಿವಸ ಆಫೀಸ್ಗೆ ಬಂದು ನಮ್ಮನ್ನು ತೆಗೊಳ್ಳೋದು, ನಮ್ಮನ್ನು ಟೀಕೆ ಮಾಡೋದು ಸರ್ಕಾರದ ಬೇಜವಾಬ್ದಾರಿತನ. ಒಂದು 50 ದಿನದಲ್ಲಿ ಕಟ್ಟಡ ಕಾರ್ಮಿಕರ ಖಾತೆಗೆ ಒಂದು 5,000 ರೂಪಾಯಿ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಇದಕ್ಕೆ ಯಾವ ರೀತಿಯಿಂದ ನಾವು ಅದನ್ನು ಹೇಳ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ನಾವು ಭಾರಿ ಬೇಜಾರಿಂದ ಹೇಳ್ತಾ ಇದ್ದೇವೆ. ಕಟ್ಟಡ ಕಾರ್ಮಿಕರು ಕೆಲಸ ಇಲ್ಲ, ಈಗ ಸಹ ಕೆಲಸ ಇಲ್ಲ, ಅವರಿಗೆ ಹೊಯ್ಗೆ ಇಲ್ಲ. ಸಿಮೆಂಟಿಗೆ ಈಗ 420 ರೂಪಾಯಿ ಆಗಿದೆ. ಹಾಗೆಯೇ ಕಬ್ಬಿಣ ಬೇರೆ ಬೇರೆ ಕಚ್ಚಾ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗಿದೆ. ಇದರಿಂದ ಕೆಲಸ ಮಾಡಿಸುವವರು ಕಮ್ಮಿ ಆದ್ದರಿಂದ ಕೆಲಸನೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಈ ಒಂದು 5,000 ರೂಪಾಯಿ ಅವರ ಖಾತೆಗೆ ಆದಷ್ಟು ಬೇಗ ಬಂದು ಬಿದ್ದರೆ ಅವರ ಮಕ್ಕಳಿಗೆ, ಅವರ ಹೆಂಡತಿ ಮನೆಯವರಿಗೆ ಏನಾದರೂ ಪ್ರಯೋಜನ ಆಗಿರ್ಬೋದು ಅಂತ ನಾನು ಒಂದು ಒತ್ತಾಯ ಮಾಡ್ತಾಯಿದ್ದೇನೆ. ಕೊರೋನಾ ಸ್ಟಾರ್ಟ್ ಆದ ನಂತರ ನಮ್ಮ ಈ ಕಾರ್ಮಿಕ ಇಲಾಖೆ, ನಮ್ಮ ಜಿಲ್ಲೆಯ ಕಾರ್ಮಿಕ ಇಲಾಖೆ, ನಮ್ಮ ಕದ್ರಿ ಮಂಗಳೂರಲ್ಲಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ಕಾರ್ಮಿಕ ಅಧಿಕಾರಿಗಳು ಇದ್ದಾರಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ನಾವು ಫೋನ್ ಮಾಡಿದರೂ ಅಧಿಕಾರಿಗಳು ಫೋನ್ ಸಹ ಎತ್ತಲ್ಲ. ನಾನು ಕಾರ್ಮಿಕ ಅಧಿಕಾರಿಗಳು ಫೋನ್ ಮಾಡಿದೆ ನಮ್ಮ ALCಗೆ ಫೋನ್ ಮಾಡಿ ಮಾತಾಡುವಾಗ ಅವರು ಹೇಳ್ತಾರೆ, ಏನು ಜಯಂತರವರೇ ಬರ್ತದೆ, ನೀವು ಗಡಿಬಿಡಿ ಮಾಡಬೇಡಿ. ನಾನು ಕೇಳಿದೆ ಅಧಿಕಾರಿ ಹತ್ರ, ಯಾವಾಗ ಕೊಡ್ತೀನಿ ನೀವು? ಕಾರ್ಮಿಕರು ಸತ್ತ ನಂತರ ಕೊಡ್ತೀರಾ ಅಥವಾ ಜೀವ ಇರುವಾಗ ಕೊಡ್ತೀರಾ? ಈಗ ಸಿಗದ ಹಣ ಮತ್ತೆ ಯಾವಾಗ ಕೊಡ್ತೀರಾ ನೀವು? ಈಗ ಅವರಿಗೆ ಅಗತ್ಯತೆ ಉಂಟು, ಅವರ ಜೀವ ಖಾಲಿಯಾಗಿದೆ, ಅವರಿಗೆ ಕೆಲಸ ಇರೋದು ಪರಿಸ್ಥಾಪಿಸಿದ್ದಾರೆ, ಅವರ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ ಅಂತ ಹೇಳುವಾಗ, ಇಲ್ಲ ಜಯಂತರವರ ದಿವಸಕ್ಕೆ 2 ಲಕ್ಷ ರೂಪಾಯಿ ಆಗ್ತಾ ಇದ್ದಾರೆ ಅವರು ಅಂದರೆ ಅದು ಎಲ್ಲಿಂದ ಆಗ್ಬೋದು? ಬ್ಯಾಂಗ್ಳೂರಿಂದ
ಎಲ್ಲ ನಾವು ಬ್ಯಾಂಗ್ಳೂರಿನವರು ಆಗ್ತಾ ಇರಬೇಕು. ಈ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳ ಜಿಲ್ಲೆಯ ಕಾರ್ಮಿಕರ ಕಚೇರಿಯ ನಾಡಿ ನರ ಎಲ್ಲ ಕಡಿತ ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ನಾನು ಏಕೆ ಹೇಳ್ತೇನೆ ಅಂತ ಹೇಳಿದರೆ, ಕೋವಿಡ್ 5,000 ಪರಿಹಾರ ಒಂದು ಕಡೆ, ಅದು ಈಗ ಅದು ಕೊಡಬೇಕಾಗುತ್ತದೆ, ಅದನ್ನೇ ಮಾತಾಡೋದು. 1.5 ವರ್ಷ ಆಯಿತು ಮದುವೆನ ಕೊಡದೆ, ಮದುವೆನ 1.5 ವರ್ಷ. ಅದರ ಮುಂಚೆದು ಸ್ಕಾಲರ್ಶಿಪ್ ಮಕ್ಕಳದ್ದು ಕೊಡಬೇಕಾದದನ್ನು ಕಾರ್ಮಿಕ ಇಲಾಖೆ ತಡೆ ಹಿಡಿದಿದೆ. ಆಗಿನ ಅಪಘಾತ ಆದಂಥ ಹಣವನ್ನು, ಈ ವೈದ್ಯಕೀಯ ಸವಲತ್ತು, ಅದು ಸಹ ತಡೆ ಹಿಡಿದಿದೆ. ಸತ್ತಾಗ ಕೊಡುವಂಥ ಹಣ ಅದು ಸಹ 1 ವರ್ಷದಿಂದ ಬರ್ತಾ ಇಲ್ಲ. ಏನು ಮಂಡಳಿಯಲ್ಲಿ ಹಣ ಇಲ್ವಾ? 900 ಕೋಟಿ ಹಣ ಮಂಡಳಿಯಲ್ಲಿದೆ. 9,000 ಕೋಟಿ ಮಂಡಳಿಯಲ್ಲಿ ಇದೆ. ನಮ್ಮ ಕೋವಿಡ್-19 ಪರಿಹಾರ ಸಹ ಕೊಡೋದು ಮಂಡಳಿಯಿಂದ 35,000 ಕೋಟಿ ತೆಗೆದು ಕೊಡೋದು. ಆದರೆ ಇದ್ದ ಹಣವನ್ನು ಕೊಡೋದಕ್ಕೆ ಇವರಿಗೇನು ಸಾಧ್ಯ ಆಗುವುದಿಲ್ಲ ಅಂತ ಹೇಳಿಕೊಂಡು ನಾನು ಕಾರ್ಮಿಕ ಇಲಾಖೆಯನ್ನು, ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಅಧಿಕಾರಿಯನ್ನು, ಹಾಗೆ ನಮ್ಮ ಮುಖ್ಯಮಂತ್ರಿಯವರನ್ನು ನಾನು ಕೈ ಮುಗಿದು ಬೇಡಿಕೊಳ್ಳುವುದೇನೆಂದರೆ ಹೇಳುವುದೇನೆಂದರೆ, ಆದಷ್ಟು ಬೇಗ ಕಟ್ಟಡ ಕಾರ್ಮಿಕರ ಸಹಾಯಧನವನ್ನು ಅವರ ಬ್ಯಾಂಕ್ ಖಾತೆಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ನಾನು ಅಧ್ಯಕ್ಷರು ಶ್ರೀ ಜನಾರ್ದನ್ ಕುತ್ತಾರ್, ಖಜಾಂಚಿ ರೋಹಿದಾಸ್ ಭಟ್ನಗರ, ಜೊತೆ ಕಾರ್ಯದರ್ಶಿ ಶ್ರೀ ಅಶೋಕ್ ಶೆಟ್ಟಿ, ಉಪಾಧ್ಯಕ್ಷರು ಇಬ್ರಾಹಿಂ ಅಂಬ್ಲಮಗರು, ರಾಮಚಂದ್ರ ಪಜೀರ್ ಸುದ್ದಿಗೋಷ್ಠಿಗೆ ಇದ್ದರು.